ಪ್ರಿಯರೇ, ಒಬ್ಬಳು ತಾಯಿ ನದಿಯ ತೀರದಲ್ಲಿ ತನ್ನ ಚಿಕ್ಕ ಮಗುವನ್ನು ತೆಗೆದುಕೊಂಡು ಬಟ್ಟೆ ಒಗೀತಾ ಇದ್ಲು. ಬಟ್ಟೆ ಒಗೀತಾ ಇರುವಾಗ ಅವಳ ಗಮನ ಮಗುವಿನ ಹತ್ರ ಇದ್ದಿಲ್ಲ. ಒಂದೇ ಸಮನೆ ಮಗು ಜೋರಾಗಿ ಚೀರಾಡಲಿಕ್ಕೆ ಪ್ರಾರಂಭಿಸಿತು. ಅಮ್ಮ ಅಮ್ಮ ಅಂತ ಬೊಬ್ಬೆ ಹಾಕುವಾಗ ಆ ತಾಯಿ ತಿರುಗಿ ನೋಡ್ತಾಳೆ. ತನ್ನ ಚಿಕ್ಕ ಕಂದಮ್ಮನನ್ನು ಮೊಸಳೆಯೊಂದು ಆಳವಾದ ನೀರಿಗೆ ಎಳೆಯುತ್ತಾ ಇದೆ. ತನ್ನ ಬಟ್ಟೆ ಒಗೆಯುವ ಕೆಲಸವನ್ನು ಆಕೆ ಬಿಡ್ತಾಳೆ. ಮಗುವನ್ನು ಎಳಿಲಿಕ್ಕೆ ಪ್ರಯತ್ನಿಸ್ತಾಳೆ. ಆ ಮಗುವನ್ನು ನೀರಿನಿಂದ ಎಳೆಯುವಾಗ ತನ್ನ ಶಕ್ತಿಯನ್ನು ಬಲವನ್ನು ಬಹಳವಾಗಿ ಉಪಯೋಗಿಸಿದ್ಲು. ಆದರೆ ಮೊಸಳೆ ಇನ್ನೊಂದು ಕಡೆಯಿಂದ ಕಾಲಿನಿಂದ ಹಿಡಿದು ಮಗುವನ್ನು ಎಳೀತಿದ್ಲು. ತಾಯಿ ಕೈ ಹಿಡಿದು ಎಳಿತಿದ್ಲು. ಹೇಳಿ, ಯಾರು ಈ ಸಂದರ್ಭದಲ್ಲಿ ಜಯಗಳಿಸಬಹುದು? ಪ್ರಿಯರೇ, ತಮಗೆಲ್ಲರಿಗೂ ದಿವ್ಯವಾಣಿ ಈ ಕಾರ್ಯಕ್ರಮಕ್ಕೆ ಪ್ರಭು ಯೇಸು ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಪ್ರಭು ಯೇಸು ಸ್ವಾಮಿಯ ಪುನರುತ್ಥಾನ ಕಾಲದಲ್ಲಿದ್ದೇವೆ. ಈ ದಿವಸಗಳಲ್ಲಿ ನಾವು ಕೇಳುವಂಥ ವಚನಗಳಲ್ಲಿ ಒಂದು ವಚನ, ತೋಮನು ಪುನರುತ್ಥಾನರಾದಂಥ ಯೇಸು ಸ್ವಾಮಿಯನ್ನು ಸಂಶಯಪಟ್ಟ ಎಂಬುದಾಗಿ. ಪ್ರಿಯರೇ, ಎಷ್ಟೋ ಶತಮಾನಗಳಿಂದ ತೋಮನನ್ನು ನಾವು ಸಂಶಯ ತೋಮ ಅಂತಲೇ ಕರೀತೇವೆ. ಯಾವತ್ತಾದರೂ ನಾವು ತೋಮನನ್ನು ಯಾಕೆ ಆತ ಸಂಶಯಪಟ್ಟ ಎಂಬ ಪ್ರಶ್ನೆಯನ್ನು ಕೇಳಿದುಂಟೆ? ತುಂಬ ಸಲ ನಾವು ನಾಣ್ಯದ ಒಂದು ಮುಖವನ್ನು ಮಾತ್ರ ನೋಡುತ್ತೇವೆ. ಆದರೆ ನಾಣ್ಯದ ಇನ್ನೊಂದು ಮುಖ ಬೇರೆ ಇದೆ ಎಂಬುದು ತೋಮನ ಜೀವನದಿಂದ ನಾವು ಅರಿತುಕೊಳ್ಳಬೇಕಾದ ಸಂದೇಶ. ಆದ್ದರಿಂದ ಈ ವಿಚಾರವಾಗಿ ಈ ದಿವಸ ನಾವು ಧ್ಯಾನ ಮಾಡೋಣ. ಒಂದು ಚಿಕ್ಕ ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಒಬ್ಬಳು ತಾಯಿ ನದಿಯ ತೀರದಲ್ಲಿ ತನ್ನ ಚಿಕ್ಕ ಮಗುವನ್ನು ತೆಗೆದುಕೊಂಡು ಬಟ್ಟೆ ಒಗೀತಾ ಇದ್ಲು. ಬಟ್ಟೆ ಒಗೀತಾ ಇರುವಾಗ ಅವಳ ಗಮನ ಮಗುವಿನ ಹತ್ರ ಇದ್ದಿಲ್ಲ. ಒಂದೇ ಸಮನೆ ಮಗು ಜೋರಾಗಿ ಚೀರಾಡಲಿಕ್ಕೆ ಪ್ರಾರಂಭಿಸಿತು. ಅಮ್ಮ ಅಮ್ಮ ಅಂತ ಬೊಬ್ಬೆ ಹಾಕುವಾಗ ಆ ತಾಯಿ ತಿರುಗಿ ನೋಡ್ತಾಳೆ. ತನ್ನ ಚಿಕ್ಕ ಕಂದಮ್ಮನನ್ನು ಮೊಸಳೆಯೊಂದು ಆಳವಾದ ನೀರಿಗೆ ಎಳೆಯುತ್ತಾ ಇದೆ. ತನ್ನ ಬಟ್ಟೆ ಒಗೆಯುವ ಕೆಲಸವನ್ನು ಆಕೆ ಬಿಡ್ತಾಳೆ. ಮಗುವನ್ನು ಎಳಿಲಿಕ್ಕೆ ಪ್ರಯತ್ನಿಸ್ತಾಳೆ. ಆ ಮಗುವನ್ನು ನೀರಿನಿಂದ ಎಳೆಯುವಾಗ ತನ್ನ ಶಕ್ತಿಯನ್ನು ಬಲವನ್ನು ಬಹಳವಾಗಿ ಉಪಯೋಗಿಸಿದ್ಲು. ಆದರೆ ಮೊಸಳೆ ಇನ್ನೊಂದು ಕಡೆಯಿಂದ ಕಾಲಿನಿಂದ ಹಿಡಿದು ಮಗುವನ್ನು ಎಳೀತಿದ್ಲು. ತಾಯಿ ಕೈ ಹಿಡಿದು ಎಳಿತಿದ್ಲು. ಹೇಳಿ, ಯಾರು ಈ ಸಂದರ್ಭದಲ್ಲಿ ಜಯಗಳಿಸಬಹುದು? ತಾಯಿ ತನ್ನ ಮಗುವಿನ ರಕ್ಷಣೆಗಾಗಿ ಎಳೆಯುತ್ತಿದ್ದಾದರೆ, ಮೊಸಳೆ ತನ್ನ ಹೊಟ್ಟೆಯ ಆಹಾರಕ್ಕಾಗಿ ಮಗುವನ್ನು ಎಳಿತಾ ಇದೆ. ಪ್ರಿಯರೇ, ಕೊನೆಗೂ ತಾಯಿ ಮಗುವನ್ನು ನೀರಿನಿಂದ ಮೇಳಕ್ಕೆ ಎಳೆಯುತ್ತಾಳೆ, ರಕ್ಷಿಸ್ತಾಳೆ. ಈ ಮಗು ಬೆಳೆಯುತ್ತದೆ. ಬೆಳೆದಾದ ನಂತರ ತುಂಬ ವರ್ಷಗಳ ನಂತರ ಈ ಮಗುವಿನ ಕಾಲಿನ ಗಾಯಗಳು, ಮೊಸಳೆ ಎಲ್ಲಿ ಕಚ್ಚಿತೋ ಆ ಗಾಯಗಳು ಮಾಯವಾದವು. ಆದರೆ ತನ್ನ ತಾಯಿ ಆ ಮೃದುವಾದ ಕೈಗಳಿಗೆ ಗಟ್ಟಿಯಾಗಿ ಎಳೆದ ಆ ಉಗುರಿನ ಗಾಯಗಳು ಮಾಸಿ ಹೋಗಲಿಲ್ಲ. ಈ ಮಗು ಬೆಳೆದಾಗ ತನ್ನ ಕೈಗಳನ್ನು ತೋಡಿಸುತ್ತಾ ಹೇಳುತ್ತಿತ್ತು, ನೋಡಿ ನನ್ನ ಕೈಗಳನ್ನು ನೋಡಿ, ನಾನು ಚಿಕ್ಕದಿರುವಾಗ ನನ್ನ ತಾಯಿ ಮೊಸಳೆಯಿಂದ ರಕ್ಷಿಸಲಿಕ್ಕೆ ಈ ರೀತಿ ಎಳೆದಲು, ಇನ್ನೂ ಗಾಯಗಳು ಉಳಿದಿವೆ. ಅದಕ್ಕಾಗಿ ಒಂದು ಸುಂದರವಾದ ಮಾತಿದೆ, ರಕ್ಷಿಸುವಾಗಲೂ ಗಾಯ ಆಗ್ತದೆ, ಭಕ್ಷಿಸುವಾಗಲೂ ಗಾಯ ಆಗ್ತದೆ. ರಕ್ಷಿಸುವಾಗಲೂ ಗಾಯ ಆಗುವುದೇ, ಭಕ್ಷಿಸುವಾಗಲೂ ಗಾಯ ಆಗಲೇಬೇಕು. ಈಗ ತೋಮಸನು ಆಂತರಿಕವಾಗಿ ಗಾಯಗೊಂಡಂಥ ವ್ಯಕ್ತಿ. ಪ್ರಿಯರೇ, ಯೋಬನ ಪುಸ್ತಕದಲ್ಲಿ ನಾವು ಓದ್ತೇವೆ, ಅಧ್ಯಾಯ 5 ವಾಕ್ಯ 18, ಗಾಯ ಮಾಡಲಪ್ಪನೇ ಕೊಟ್ಟಿದಿ ನೀನೇ, ಸೌಖ್ಯ ಕೊಡಲು ಓಡಿ ಬರುವ ರಕ್ಷಕ ನೀನೇ. ಈಗ ಯೋಬನಿಗೆ ಗಾಯ ಮಾಡಿದ್ಯಾರು? ದೇವರಲ್ವೇ? ಯೋಬ ಹೇಳ್ತಾನೆ, ದೇವ ನೀ ನನಗೆ ಗಾಯ ಮಾಡಿದ್ದಿ, ನೀನೇ ನನ್ನನ್ನು ರಕ್ಷಿಸು. ಹೌದು. ಈಗ ತೋಮಸನ ಜೀವನವನ್ನು ನಾವು ನೋಡೋಣ. ಒಮ್ಮೆ ಆದರೂ ಇಡೀ ಪವಿತ್ರ ಪುಸ್ತಕದಲ್ಲಿ ಯೇಸು ಸ್ವಾಮಿ ತೋಮನನ್ನು ತೋಮಸ್ ಅಂತ ಕರೆದಿದೆಯಾ? ಇಲ್ವೇ ಇಲ್ಲ. ಆತನು ಕೂಡ ಪೇತ್ರನಂತೆ, ಯಾಕೋಬನಂತೆ, ಯೋಹಾನನಂತೆ, ಇತರ ಶಿಷ್ಯರಂತೆ ತನ್ನ ಮನೆ ಮಠವನ್ನು, ತನ್ನ ಉದ್ಯೋಗವನ್ನು, ತನ್ನ ಸಂಪತ್ತನ್ನು, ಸಿರಿತನವನ್ನು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ದ. ಆದರೆ ಎಲ್ಲೋ ಯೇಸು ಸ್ವಾಮಿ ಆತನನ್ನು ಕಡೆಗಣಿಸಿದಂತೆ ಅನಿಸ್ತದೆ.
ಆದ್ದರಿಂದ ಆಂತರಿಕವಾಗಿ ಗಾಯಗಳಾದವು. ಹೊರಗೆ ನಾವೆಲ್ಲರೂ ಸುಂದರವಾಗಿ ಕಾಣ್ತೇವೆ, ಆದರೆ ಎಷ್ಟೋ ಸಲ ನಮ್ಮ ಒಳಗಿನ ಗಾಯಗಳು ನಮಗೆ ಕಾಣಲ್ಲ. ಆದ್ದರಿಂದ ಪ್ರಿಯರೇ, ಥಾಮಸನನ್ನು ಯೇಸು ಸ್ವಾಮಿ ಗಾಯ ಮಾಡಿದರೆ, ಈ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಹುಡುಕೋಣ. ಮೊತ್ತ ಮೊದಲದಾಗಿ ಈ ಪ್ರಶ್ನೆಯನ್ನು ನಾವು ಆಲೋಚಿಸುವಾಗ ಮೊದಲು ಸಿಗುವಂಥ ಉಲ್ಲೇಖ ಪವಿತ್ರ ಪುಸ್ತಕದಲ್ಲಿ ಮಾರ್ಕನ ಸುವಾರ್ತೆ ಅಧ್ಯಾಯ 1 ವಾಕ್ಯ 29. ಯೇಸು ಸ್ವಾಮಿ ಪೇತ್ರನ ಅತ್ತೆಯನ್ನು ಗುಣಪಡಿಸಿದಂಥ ಸಂದರ್ಭ. ಆ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋಹಾನ್ನ ಸಂಗಡ ಸಿಮೋನ ಹಾಗೂ ಅಂದ್ರೆಯನ ಮನೆಗೆ ಹೋದರು. ಯೇಸು ಸ್ವಾಮಿ ಪೇತ್ರನ ಅತ್ತೆಯನ್ನು ಗುಣಪಡಿಸುವಾಗ ಅಲ್ಲಿ ಒಳಗಡೆ ಇದ್ದವರು ಪೇತ್ರ, ಯಾಕೋಬ, ಯೋಹಾನ್ನ, ಈ ಮೂವರು ಮಾತ್ರ. ತೋಮ ಎಲ್ಲಿ? ತೋಮ ಹೊರಗಡೆ ನಿಂತಿದ್ದಾನೆ. ಓಕೆ, ಇದು ಮೊದಲ ಸಲ. ತೋಮನಿಗೆ ಅನಿಸಿತು, ಇದು ಮೊದಲ ಅದ್ಭುತ ಯೇಸು ಸ್ವಾಮಿ ಮಾಡುವುದು. ನಾನು ನೋಡುವ ಆಸೆ ಇದೆ ನನಗೆ, ಆದರೆ ನನಗೆ ಭಾಗ್ಯ ಸಿಕ್ಕಿಲ್ಲ. ಇನ್ನೊಂದು ಸಲ ನನಗೆ ಖಂಡಿತ ಸಿಗ್ಬೋದು. ಈಗ ಎರಡನೇ ಸಲ ಯೇಸು ಸ್ವಾಮಿ ಯಾಯಿರನ ಮಗಳನ್ನು ಎಬ್ಬಿಸುವಾಗ, ಜೀವಕ್ಕೆ ಎಬ್ಬಿಸುವಾಗ, ಲೂಕನ ಸುವಾರ್ತೆ ಅಧ್ಯಾಯ 8 ವಾಕ್ಯ 51, ಯಾರನ್ನು ಯೇಸು ಸ್ವಾಮಿ ಒಳಗೆ ಕರ್ಕೊಂಡೋದ್ರು? ಪೇತ್ರ, ಯಾಕೋಬ ಮತ್ತು ಯೋಹಾನ್ನ. ಉಳಿದ 9 ಶಿಷ್ಯರು ಹೊರಗಡೆ. ಇದರಲ್ಲಿ ಒಬ್ಬ ತೋಮ, ಅವನೊಬ್ಬ ತುಂಬ ಸೆನ್ಸಿಟಿವ್ ಮನುಷ್ಯ, ಸೂಕ್ಷ್ಮ ಮನಸ್ಸು ಅವಂದು. ಮೊದಲ ಸಲ ಪೇತ್ರನ ಅತ್ತೆಯನ್ನು ಎಬ್ಬಿಸುವಾಗ ಹೇಗೋ ನನ್ನ ಹೆಸರು ಬಿಟ್ಟು ಹೋಯಿತು, ತೊಂದರೆ ಇಲ್ಲ. ಈಗ ಎರಡನೇ ಸಲ ಯೇಸು ಸ್ವಾಮಿ ಯಾಯಿರನ ಮಗಳನ್ನು ಜೀವಕ್ಕೆ ಎಬ್ಬಿಸಿದಾಗ ಈ ಮೂವರನ್ನು ಮಾತ್ರ ಒಳಗೆ ಕರ್ಕೊಂಡೋದ್ರು. ತೋಮನ ಅಂತರ್ಯ ಸ್ವಲ್ಪ ಗಾಯಗೊಂಡಿತು. ನಾನು ಯಾಕೆ ಹೋಗಬಾರ್ದಿತ್ತು, ನನ್ನನ್ನು ಯಾಕೆ ಕರೆಯಬಾರ್ದು? ಇದು ಎರಡನೇ ಸಲ, ಬಿಟ್ಟುಬಿಡೋಣ. ಅದು ಬಿಟ್ಟುಬಿಟ್ಟ. ಓಕೆ, ಇನ್ನೊಂದು ಸಲ ಖಂಡಿತವಾಗಿ ಯೇಸು ಸ್ವಾಮಿ ನಾನು ಕರೀತಾರೆ ಎಂಬ ಆ ನಂಬಿಕೆ ಆತನಲ್ಲಿ ದೃಢವಾಗಿತ್ತು. ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ ಅಧ್ಯಾಯ 9 ವಾಕ್ಯ 2 ತಾಬೋರ್ ಬೆಟ್ಟದ ಮೇಲೆ ರೂಪಾಂತರಗೊಂಡಾಗ ಯೇಸು ಸ್ವಾಮಿ ಯಾರು ಕರ್ಕೊಂಡು ಹೋದ್ರು? ಕೇವಲ ಪೇತ್ರ, ಯಾಕೋಬ, ಯೋಹಾನ್ನ. ಉಳಿದ 9 ಶಿಷ್ಯರಲ್ಲಿ ಬೆಟ್ಟದ ಕೆಳಗಡೆ. ನೋಡಿ, 3 ಸಲ ಇದೇ ರೀತಿ ಆಯಿತು. ತೋಮನಿಗೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗುವುದಿಲ್ಲ ಎಂಬ ಪ್ರಶ್ನೆ ಕೇಳುವಷ್ಟು ಧೈರ್ಯ ಕೂಡ ಇದ್ದಿಲ್ಲ, ಹೋಗುವ ಆಸೆ ಕೂಡ ಇತ್ತು. ಈ 3 ಜನ ಶಿಷ್ಯರು ಬೆಟ್ಟದ ಮೇಲಿಂದ ಇಳಿದುಕೊಂಡು ಬರ್ತಾರೆ ಮತ್ತು ಹೇಳ್ತಾರೆ, ನಾವು ಮೋಶೆ ಮತ್ತು ಎಲಿಯಾ ಮತ್ತು ದೇವರ ಪ್ರಸನ್ನತೆಯನ್ನು ಕಂಡೇವು ಅಂತ ಹೇಳುವಾಗ ನನಗೆ ಕೂಡ ನೋಡಲಿಕ್ಕೆ ಆಸೆ ಇತ್ತು. ನನ್ನನ್ನು ಯೇಸು ಸ್ವಾಮಿ ಕಡೆಗಣಿಸ್ತಾರೆ ಏನೋ. ಈ ಸೂಕ್ಷ್ಮ ಮನಸ್ಸುಳ್ಳ ತೋಮ ಒಳಗೊಳಗೆ ಗಾಯಗೊಂಡ, ಪದೇ ಪದೇ ಗಾಯಗೊಂಡ, ಯೇಸುವಿನ ಮೇಲೆ ಸಿಟ್ಟುಗೊಂಡ. ಇದು ಎಲ್ಲರಿಗೆ ಆಗುವಂಥದ್ದೇ. ನಮ್ಮ ಮನೆಗಳಲ್ಲಿ ಇರುವಂಥ ಚಿಕ್ಕ ಮಗುವಿಗೆ ನಾವು ಕಡೆಗಣಿಸಿದರೆ ಅದು ನೆಲದ ಮೇಲೆ ಹೊರಳಾಡಿ ತನ್ನ ಪ್ರತಿಭಟನೆಯನ್ನು ತೋರಿಸ್ತದೆ. ಆದರೆ ಪೇತ್ರನು, ಯಾಕೋಬನನ್ನು, ಯೋಹಾನನನ್ನು ಯೇಸು ಸ್ವಾಮಿ ಬಹಳ ಪ್ರೀತಿಸಿದಾಗೆ ಕಾಣ್ತದೆ. ತೋಮನಿಗೆ ಇದು ಜೀರ್ಣಿಸಿಕೊಳ್ಳಿಕ್ಕೆ ಆಗಿಲ್ಲ. ಆದ್ದರಿಂದ ಮತ್ತೊಂದು ನಿದರ್ಶನವನ್ನು ಕೊಡ್ತೇನೆ. ಗೆತ್ಸೆಮನೆ ತೋಪಿನಲ್ಲಿ ಮಾರ್ಕನ ಸುವಾರ್ತೆ ಅಧ್ಯಾಯ 14 ವಾಕ್ಯ 33ರಲ್ಲಿ ನೋಡ್ರಿ, ಮತ್ತೊಮ್ಮೆ ಯೇಸು ಸ್ವಾಮಿ ಪೇತ್ರ, ಯಾಕೋಬ, ಯೋಹಾನ ಈ ಮೂವರನ್ನು ಮಾತ್ರ ಹತ್ತಿರಕ್ಕೆ ಕರ್ಕೊಂಡೋಗಿ ಬೇರೆಯಾಗಿ ಪ್ರಾರ್ಥಿಸ್ತಾರೆ. ಈ ಮೂವರನ್ನು ದೂರಕ್ಕೆ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿದ್ರು ಕೂಡ ಈ 3 ಜನ ಕೂಡ ನಿದ್ರೆ ಮಾಡಿದರು. ತೋಮನಿಗೆ ಕರೆಯಲಿಲ್ಲ ಯೇಸು ಸ್ವಾಮಿ. ತೋಮನ ಒಳಗೊಳಗೆ ಇನ್ನೂ ಗಾಯಗಳಾದವು. ಹೌದು ಪ್ರಿಯರೇ, ಕಡಿದ ಗಾಯಗಳು ಮಾಸಿ ಹೋಗ್ತದೆ, ಆದರೆ ಕಡೆಗಣಿಸಿದ ಗಾಯಗಳು ಮಾಸಿ ಹೋಗಲ್ಲ. ಇನ್ಸಲ್ಟ್ ಆದ ಗಾಯಗಳು ಮಾಸಿ ಹೋಗಲ್ಲ, ಅವು ಗಾಯಗಳಾಗಿಯೇ ಉಳಿತವೆ. ಇದಾಯಿತು. ಯೇಸು ಸ್ವಾಮಿ ಪುನರುತ್ಥಾನರಾದರು. ಯಾವ ಶಿಷ್ಯರು ಕೂಡ ನಂಬಲಿಲ್ಲ. ಪ್ರಿಯರೇ, ತೋಮನು ಯಾಕೆ ನಂಬಬೇಕು ಹೇಳಿ? ಹಳೆ ಒಡಂಬಡಿಕೆಯಲ್ಲಿ ಒಂದು ಸುಂದರವಾದ ಘಟನೆ ಇದೆ. ಆ ಘಟನೆ ಏನಪ್ಪಾ ಅಂದರೆ, ಯಾಕೋಬನಿಗೆ 12 ಜನ ಮಕ್ಕಳು. ಜೋಸೆಫ್ ಒಬ್ಬ ಸತ್ತು ಹೋಗಿದ್ದಾನಂತ 11 ಜನ ಬಂದು ಹುಲ್ಲುಗಾವಲಿನಿಂದ ಬಂದು ತನ್ನ ತಂದೆಗೆ ಜೋಸೆಫನ ಅಂಗಿಯನ್ನು, ರಕ್ತಸಿಕ್ತವಾದ ಅಂಗಿಯನ್ನು ತೋರಿಸ್ತಾರೆ. ನೋಡು, ನಿನ್ನ ಮಗನನ್ನು ಯಾವುದೋ ಒಂದು ಸಿಂಹ ಅಥವಾ ಕಾಡು ಪ್ರಾಣಿ ತಿಂದು ಬಿಟ್ಟಿದೆ, ಆತನ ಅಂಗಿ ನಮಗೆ ಸಿಕ್ಕಿದೆ ಅಂತ ಹೇಳುವಾಗ ಆತ ನಂಬಿದ. ಈ 11 ಮಂದಿ ಈಜಿಪ್ತಿಗೆ ಹೋಗಿ ಮರಳಿ ಬಂದಾಗ ನಿನ್ನ ಮಗ ಜೀವಂತ ಇದ್ದಾನೆ, ಅವನಲ್ಲಿ ಈಜಿಪ್ತಿನ ರಾಜನಾಗಿದ್ದಾನೆ ಅಂತ ಹೇಳುವಾಗ ಯಾಕೋಬ ನಂಬಲೇ ಇಲ್ಲ.
ನಂಬಲೇ ಇಲ್ಲ. ಈಗ ತೋಮನನ್ನು ಇಷ್ಟು ಕಡೆಗಣಿಸಿದ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ ಅಂತ ಹೇಳುವಾಗ ಪೇತ್ರನು ನಂಬಲಿಲ್ಲ, ಯಾಕೋಬ ನಂಬಲಿಲ್ಲ, ಯೋಹಾನ್ ನಂಬಲಿಲ್ಲ, ತೋಮ ಕೂಡ ನಂಬಲಿಲ್ಲ. ಆತ ಹೇಳಿದ, ಅವರ ಗಾಯಗಳಲ್ಲಿ ನನ್ನ ಬೆರಳನ್ನು ಹಾಕದ ಹೊರತು ಆತನ ಪಕ್ಕಿಯಲ್ಲಿ ನನ್ನ ಕೈಯನ್ನು ಹಾಕದ ಹೊರತು ನಾನು ನಂಬುವುದಿಲ್ಲ. ಉಳಿದ ಶಿಷ್ಯರು ಕೂಡ ನಂಬಿಲ್ಲ ತಾನೆ, 11 ಮಂದಿ ಶಿಷ್ಯರು ಕೂಡ ನಂಬಿಲ್ಲ ಅಂತ ಹೇಳೋಣ. ಇವನಿಗೆ ಮಾತ್ರ ಯಾಕೆ ಸಂಶಯ ತೋಮ ಅಂತ ಕರಿತೇವೆ? ಇವತ್ತು ನಮ್ಮ ದೃಷ್ಟಿಯನ್ನು ನಾವು ವಿಶಾಲ ಮಾಡಬೇಕಿದೆ. ನಾವು ಸಂಕುಚಿತ ಮನೋಭಾವವುಳ್ಳವರು 2000 ವರ್ಷಗಳಲ್ಲಿ ತೋಮನಿಗೆ ಸಂಶಯ ತೋಮ ಅಂತಲೇ ಕರೀತೇವೆ. ಪ್ರಿಯರೇ, ಅವನ ಸಂಶಯವನ್ನು ದೃಢವಾಗಿ ಗಟ್ಟಿಯಾಗಿ ಹೇಳುವಷ್ಟು ಧೈರ್ಯ ಆತನಲ್ಲಿ ಇತ್ತು ನೋಡ್ರಿ. ಉಳಿದವರು ಸಂಶಯ ಪಟ್ಟರು, ಆದರೆ ಆ ಸಂಶಯವನ್ನು ಹೇಳಿಕೊಳ್ಳುವಷ್ಟು ಧೈರ್ಯ ಅವರಲ್ಲಿ ಇದ್ದಿಲ್ಲ. ಈಗ ನೋಡಿ, ಯೇಸು ಸ್ವಾಮಿ ಪುನರುತ್ಥಾನರಾದ ಮೇಲೆ ಕೂಡ ತೋಮನನ್ನು ಕಡೆಗಣಿಸಿದಂತೆ ಅನಿಸ್ತದೆ. ನೋಡಿ, ಯೋಹಾನ ಸುವಾರ್ತೆ ಅಧ್ಯಾಯ 20 ವಾಕ್ಯ 24. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದಾಗೆ ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟ. ಪ್ರಿಯರೇ, ಯಾಕೆ ಯೇಸು ಸ್ವಾಮಿ ತೋಮ ಇಲ್ಲದಾಗ ಕಾಣಿಸಬೇಕಿತ್ತು? ಇದು 1 ಅಲ್ಲ, 2 ಅಲ್ಲ, 3 ಅಲ್ಲ, 5ನೇ ನಿದರ್ಶನ ಪವಿತ್ರ ಪುಸ್ತಕದಲ್ಲಿ ತೋಮನನ್ನು ಸ್ವಲ್ಪ ಕಡೆಗಣಿಸಿದಂತೆ ತೋಮನ ಸ್ಥಳದಲ್ಲಿ ನಾವಿದ್ದಿದ್ರು ಕೂಡ ಇದೇ ರೀತಿಯ ಪ್ರಶ್ನೆ ಕೇಳ್ತಿದ್ದೇವೋ ಏನೋ. ಪ್ರಿಯರೇ, ಇದರ ಒಳಾರ್ಥ ಇದು ಏನಂದ್ರೆ, ಪೇತ್ರನ ಪತ್ರದಲ್ಲಿ ನಾವು ಓದ್ತೇವೆ, ಆತನ ಗಾಯಗಳಿಂದ ನಾವು ಗುಣ ಹೊಂದುವೆವು. ಈ ವಾಕ್ಯವನ್ನು ಯೆಶಾಯ ಪ್ರವಾದಿಯ ಪುಸ್ತಕದಿಂದ ತೆಗೆದಿದ್ದಾಗಿದೆ. ಆತನ ಗಾಯಗಳಿಂದ ನಾವು ಗುಣ ಹೊಂದುವೆವು. ತೋಮ ಹೇಳ್ತಾನೆ, ಯೇಸು ಸ್ವಾಮಿ, ನನ್ನನ್ನು ಗಾಯ ಮಾಡಿದವರು ನೀವು, ನನ್ನ ಅಂತರಂಗಕ್ಕೆ ಗಾಯ ಮಾಡಿದವರು ನೀವು, ನನ್ನನ್ನು ಕಡೆಗಣಿಸಿದವರು ನೀವು. ಆದ್ದರಿಂದ ನೀವು ಗಾಯಗೊಂಡಿರಿ ನಮ್ಮ ಸೌಖ್ಯಕ್ಕಾಗಿ. ನಿಮ್ಮ ಗಾಯಗಳನ್ನು ಮುಟ್ಟಿದರೆ ನನ್ನ ಒಳಗಿನ ಗಾಯಗಳು ಗುಣ ಹೊಂದುತ್ತವೆ. ಆದ್ದರಿಂದ ನಿಮ್ಮ ಗಾಯಗಳನ್ನು ಮುಟ್ಟುತ್ತೇನೆ, ನನ್ನ ಗಾಯಗಳು ಗುಣ ಹೊಂದಲಿ. ಇಲ್ಲಿ ಸಂಶಯ ಎಲ್ಲಿದೆ ಹೇಳಿ? ಇಲ್ಲಿ ಸಂಶಯವಿಲ್ಲ, ಇಲ್ಲಿ ಭರವಸೆ ಇದೆ, ಇಲ್ಲಿ ವಿಶ್ವಾಸವಿದೆ. ಆದ್ದರಿಂದ ಪ್ರಿಯರೇ, ಕೀರ್ತನೆ 38 ವಾಕ್ಯ 5, ಕೀವು ಸೋರಿ ನಾರುತ್ತಿವೆ ನನ್ನ ಪಾಪದ ಗಾಯಗಳು. ನೋಡಿ, ಎಲ್ಲಿ ಪಾಪದ ಗಾಯಗಳು ನಮಗೆ ಕಾಣ್ತವೆ? ಕೀರ್ತನೆಗಾರ ಹೇಳ್ತಾನೆ, ಕೀವು ಸೋರಿ ನಾರುತ್ತಿದೆ ನಮ್ಮ ಪಾಪದ ಗಾಯಗಳು. ಇವತ್ತು ತೋಮ ಹೇಳಿದ, ನಿಮ್ಮ ಗಾಯಗಳನ್ನು ಮುಟ್ತೇನೆ, ನನ್ನ ಒಳಗಿನ ಗಾಯಗಳೆಲ್ಲವೂ ವಾಸಿಯಾಗು. ಯಾವಾಗ ಯೇಸು ಸ್ವಾಮಿಯನ್ನು ನೋಡಿದನೋ, ಯೇಸು ಸ್ವಾಮಿ ಮೊದಲ ಬಾರಿಗೆ ಯೋಹಾನ ಸುವಾರ್ತೆ ಅಧ್ಯಾಯ 20 ವಾಕ್ಯ 26ರಲ್ಲಿ ಈ ರೀತಿ ಹೇಳ್ತಾರೆ, 8 ದಿನಗಳು ಕಳೆದವು, ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು, ತೋಮನು ಅವರೊಡನೆ ಇದ್ದನು, ಬಾಗಿಲುಗಳು ಮುಚ್ಚಿದ್ದರು, ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು. ಇದು ಮೊದಲ ಬಾರಿಗೆ ತೋಮನನ್ನೇ ಡೈರೆಕ್ಟಾಗಿ ಉದ್ದೇಶಿಸಿ ಮಾತನಾಡಿದ ಸಂದರ್ಭ. ಇದೇ ಮೊದಲ ಬಾರಿಗೆ. ನೋಡಿ, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಬೇಡ. ಪ್ರಿಯರೇ, ಈ ದಿವಸ ಇನ್ನೊಂದು ವಾಕ್ಯ ಇದೆ, ಜೆರೆಮಾಯ 30 ವಾಕ್ಯ 12. ಹೌದು, ನಿನ್ನ ಗಾಯಗಳು ಗುಣ ಹೊಂದುವು, ನಿನ್ನ ಹುಣ್ಣುಗಳನ್ನು ವಾಸಿ ಮಾಡಲಾಗುವುದು. ಯಾವಾಗ ಯೇಸು ಸ್ವಾಮಿ ಅವನನ್ನು ಉದ್ದೇಶಿಸಿ ಮಾತನಾಡಿದರೋ, ಅವನನ್ನು ಹತ್ತಿರಕ್ಕೆ ಕರೆದರೋ, ಅವನ ಎಲ್ಲ ಗಾಯಗಳು ಮಾಸಿ ಹೋದವು. ಅಷ್ಟು ದೂರದಿಂದ ನಮ್ಮ ಭಾರತ ದೇಶಕ್ಕೆ ಧೈರ್ಯವಾಗಿ ಏಕಾಂಗಿಯಾಗಿ ಅಷ್ಟು ಪ್ರಯಾಣ ಮಾಡಿ ಬಂದನಲ್ಲವೇ? ಹಾಗಾದರೆ ಇಲ್ಲಿ ಸಂಶಯ ಎಲ್ಲಿದೆ? ಸಂಶಯಕ್ಕಿಂತ ಅವನ ವಿಶ್ವಾಸ ಶ್ರೇಷ್ಠವಾಗಿದ್ದು. ಆದ್ದರಿಂದ ಪ್ರಿಯರೇ, ಎಷ್ಟೋ ಜನರನ್ನು ನಾವು ಅವರ ಒಂದು ಮುಖವನ್ನು ನೋಡಿ ನಾವು ಎಷ್ಟೋ ಸಲ ಟೀಕೆ ಮಾಡುವುದಿಲ್ಲವೇ? ಇವತ್ತು ನಾನು ಹೇಳುವಂಥ ಒಂದೇ ಒಂದು ಸಂದೇಶ, ಜನರಿಗೆ ಹೊರಗಡೆ ಬಹಳ ವಿಚಿತ್ರವಾದ ಅಥವಾ
ಕುರೂಪಿಯಾದಂಥ ಸ್ವರೂಪ ಇರಬಹುದು, ಅಥವಾ ಕಠೋರವಾದಂಥ ಮನೋಭಾವ ಇರಬಹುದು. ಆದರೆ ಒಳಗೊಳಗೆ ಪ್ರತಿಯೊಬ್ಬನಲ್ಲಿ ಒಂದು ಹೃದಯವಿದೆ. ಅಲ್ಲಿ ಪ್ರೀತಿ ಇದೆ, ಧೈರ್ಯ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಅದನ್ನು ಅರಿತುಕೊಳ್ಳುವುದೇ ನಮ್ಮದು ಜ್ಞಾನ. ಆದ್ದರಿಂದ ಪ್ರಿಯರೇ, ಈ ದಿವಸ ಯೆರೆಮೀಯ ಪ್ರವಾದಿ ಅಧ್ಯಾಯ 15 ವಾಕ್ಯ 18, ನನಗೇಕೆ ನಿರಂತರವಾದ ವೇದನೆ, ಗುಣವಾದ ಗಡಸು ಗಾಯ. ನೋಡಿ, ಯೆಶಾಯ ಪ್ರವಾದಿ ಅಧ್ಯಾಯ 1 ವಾಕ್ಯ 5 ಬಹಳ ಸುಂದರವಾದಂಥ ವಾಕ್ಯಗಳನ್ನು ನಾವು ಓದ್ತೇವೆ ಪ್ರಿಯರೇ. ಆ ವಾಕ್ಯಗಳಲ್ಲಿ ದೇವರು ನಮ್ಮ ಗಾಯಗಳನ್ನು ನೋಡ್ತಾರೆಂಬ ಭರವಸೆ ನಮಗಿದೆ. ಆದ್ದರಿಂದ ಯೆಶಾಯ ಪ್ರವಾದಿ ಅಧ್ಯಾಯ 1 ವಾಕ್ಯ 5 ನಾನು ಓದ್ತೇನೆ. ಏಕೆ ಹೆಚ್ಚು ಹೆಚ್ಚಾಗಿ ದ್ರೋಹಗೈದು ದಂಡನೆಗೆ ಗುರಿಯಾಗುತ್ತೀರಿ? ನಿಮ್ಮ ತಲೆ ತುಂಬ ಗಾಯ, ನಿಮ್ಮ ದೇಹವೆಲ್ಲ ದುರ್ಬಲ. ಅಂಗಾಲಿನಿಂದ ನಡುನೆತ್ತಿಯವರೆಗೆ ಪೆಟ್ಟು ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಮತ್ತೇನೂ ಅಲ್ಲ. ಅವನ್ನು ತೊಳೆದು ಕಟ್ಟಿಲ್ಲ, ಎಣ್ಣೆ ಸವರಿ ಮೃದುವಾಗಿಸಿಲ್ಲ. ನೋಡಿ, ದೇವರು ಮನುಷ್ಯನ ಅಂತರಂಗದ ಗಾಯಗಳನ್ನು ನೋಡ್ತಾರೆ, ಹೃದಯದ ಗಾಯಗಳನ್ನು ನೋಡ್ತಾರೆ. ಅದಕ್ಕಾಗಿ ಕೀರ್ತನೆ 147 ವಾಕ್ಯ 3 ಬಹಳ ಸುಂದರವಾಗಿ ಹೇಳ್ತದೆ, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಪ್ರಿಯರೇ, ದೇವರು ಯೇಸು ಸ್ವಾಮಿಯ ಮುಖಾಂತರ ನಮ್ಮ ದೈಹಿಕ ಗಾಯಗಳು ಮಾತ್ರವಲ್ಲ, ಆಧ್ಯಾತ್ಮಿಕ, ಮಾನಸಿಕ ಹಾಗೂ ಹೃದಯಕ್ಕೆ ಆದ ಎಲ್ಲ ಗಾಯಗಳನ್ನು ಆತನ ಗಾಯಗಳಿಂದಾಗಿ ಗುಣಪಡಿಸ್ತಾರೆ. ಆದ್ದರಿಂದ ಈ ದಿವಸ ನಾವು ಇನ್ನೊಂದು ಚಿಕ್ಕ ಘಟನೆಯನ್ನು ಧ್ಯಾನಿಸೋಣ. ಒಬ್ಬ ಮಗನಿಗೆ ತುಂಬ ಸಿಟ್ಟು ಬರ್ತಾ ಇತ್ತು, ತುಂಬ ಸಲ ಜಗಳ ಮಾಡ್ತಾ ಇದ್ದ. ಅವನ ತಂದೆ ಏನು ಮಾಡಿದರು, ತನ್ನ ಮಗನ ಸಿಟ್ಟನ್ನು ಕಡಿಮೆಗೊಳಿಸಬೇಕೆಂಬ ಉದ್ದೇಶದಿಂದ ಆತನ ಕೈಯಲ್ಲಿ ಒಂದು ಅರ್ಧ ಕಿಲೋದಷ್ಟು ಮೊಳೆಗಳನ್ನು, ಒಂದು ಸುತ್ತಿಗೆಯನ್ನು ಕೊಡ್ತಾರೆ. ಮಗ, ನಿನಗೆ ಕೋಪ ಬಂದಾಗಲೆಲ್ಲ ಒಂದೊಂದು ಮೊಳೆಯನ್ನು ಗೋಡೆಗೆ ಜಡಿ. ಆ ದಿವಸ ಮಗನಿಗೆ ಬೆಳಗಿನಿಂದ ಸಂಜೆವರೆಗೆ 37 ಸಲ ಕೋಪ ಬಂತಂತೆ. 37 ಸಲ 37 ಕಡೆ ಗೋಡೆಯ ಮೇಲೆ ಮೊಳೆಗಳನ್ನು ಜಡಿದ. ಸಂಜೆ ಆಗುವಾಗ ತಂದೆ ಹೇಳಿದರು, ಮಗ, ಒಂದೊಂದನ್ನೇ ಅದನ್ನು ತೆಗಿ, ಹೊರಗೆ ತೆಗಿ. 37 ಮೊಳೆಗಳನ್ನು ಆತನು ಇಕ್ಕಳದಲ್ಲಿ ಹೊರಗೆ ತೆಗೆದ. ತಂದೆ ತೋರಿಸ್ತಾರೆ, ಮಗ, ಗೋಡೆ ಮೇಲೆ ನೋಡು ಏನಿದೆ. ಗೋಡೆಯ ಮೇಲೆ ಮೊಳೆಗಳು ತೆಗೆದರೂ ಕೂಡ ಮೊಳೆಗಳ ಜಡಿದ ಸ್ಥಳದಲ್ಲಿ ಅದರ ಗುರುತು ಇದೆ. ಪ್ರತಿ ಬಾರಿ ಮನುಷ್ಯ ಸಂಶಯಗೊಂಡಾಗ, ಪ್ರತಿ ಬಾರಿ ಮನುಷ್ಯ ಕೋಪಗೊಂಡಾಗ ಗೋಡೆಯ ಮೇಲೆ ಮೊಳೆಗಳ ಗಾಯಗಳು ಹೇಗೆ ಉಳಿತವೋ ಅದೇ ರೀತಿ ಪ್ರತಿ ಬಾರಿ ಮನುಷ್ಯ ಪಾಪ ಮಾಡಿದಾಗ, ಕೋಪಗೊಂಡಾಗ ಆತನ ಹೃದಯದಲ್ಲಿ ಒಂದು ಗಾಯ ಆಗ್ತದೆ. ಅದನ್ನು ಬೇರೆ ಯಾವ ಔಷಧದಿಂದ ಗುಣ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ನಿಮ್ಮ ಪಾಪ ನಿಮ್ಮ ಬೆನ್ನತ್ತಿ ಬರುವುದೆಂದು ತಿಳಿಯಿರಿ. ನಿಮ್ಮ ಕೆಟ್ಟತನವೇ ನಿಮ್ಮನ್ನು ಶಿಕ್ಷಿಸುವುದು, ನಿಮ್ಮ ದ್ರೋಹಗಳೇ ನಿಮ್ಮನ್ನು ಖಂಡಿಸುವುದು. ಆದ್ದರಿಂದ ಪ್ರಿಯರೇ, ಈ ದಿವಸ ನಮ್ಮ ಪಾಪಗಳಿಂದಾಗಿ, ನಮ್ಮ ದ್ರೋಹಗಳಿಂದಾಗಿ, ನಮ್ಮ ಹೃದಯದ ಒಳಗೊಳಗೆ ಆದಂಥ ಗಾಯಗಳನ್ನು ಗುಣಪಡಿಸಲಿಕ್ಕೆ ಶಕ್ತವಾದಂಥ ಒಂದೇ ಒಂದು ಔಷಧಿ ಅಂದರೆ ಪುನರುತ್ಥಾನರಾದಂಥ ಯೇಸು ಸ್ವಾಮಿಯ ಗಾಯಗಳು. ಆ ಗಾಯಗಳನ್ನು ನೋಡಿ ಥಾಮಸ ನಂಬಿದ, ಭಾರತ ದೇಶಕ್ಕೆ ಬಂದು ಶುಭವಾರ್ತೆಯನ್ನು ಸಾರಿದ. ಇವತ್ತು ನಾವು ಕೂಡ ನಮ್ಮ ಅಂತರಂಗದ ಗಾಯಗಳು ಗುಣ ಹೊಂದಿದಾಗ ನಾವು ವಿಶ್ವಾಸದಲ್ಲಿ ಬಲ ಹೊಂದುತ್ತೇವೆ. ಇದೇ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆ, ದೇವರ ವಾಕ್ಯವನ್ನು ಆಲಿಸಿದ ನನ್ನ ಸಹೋದರ ಸಹೋದರಿಯರ ಮೇಲೆ ಕರುಣೆಯಾಗಿರಿ. ನಾವೆಲ್ಲ ಗಾಯಗೊಂಡ ವ್ಯಕ್ತಿಗಳು. ಯೇಸು ಸ್ವಾಮಿ ಗಾಯಗೊಂಡರು ನಮ್ಮನ್ನು ಗುಣಪಡಿಸಲಿಕ್ಕಾಗಿ. ನಾವು ಕೂಡ ಗಾಯಗೊಂಡ ವ್ಯಕ್ತಿಗಳು, ಗುಣಪಡಿಸಲು ಶಕ್ತರು, ಬೇರೆಯವರ ಗಾಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತರು ಎಂಬ ಆ ದೃಢ ನಂಬಿಕೆ ನಮ್ಮಲ್ಲಿ ಕೂಡ ಮೂಡಿಸಿರಿ. ಗಾಯ ಮಾಡಲಿಕ್ಕೆ ಅತಿ ಸುಲಭ, ಆದರೆ ಗಾಯಗಳನ್ನು ಗುಣಪಡಿಸಲಿಕ್ಕೆ ಕಷ್ಟ. ಪ್ರಭು ಸ್ವಾಮಿ, ನಮ್ಮ ದೈನಂದಿನ ಬದುಕಿನಲ್ಲಿ ಯಾರ ಅಂತರಂಗಕ್ಕೂ ಗಾಯ ಮಾಡದಂತೆ, ಅವರ ಮನಸ್ಸಿನಲ್ಲಿರುವಂಥ ಗಾಯಗಳನ್ನು ಗುಣಪಡಿಸುವ ಆ ದೇವರ ವಾಕ್ಯದ ಔಷಧಿಯನ್ನು ಎಲ್ಲರಿಗೆ ನೀಡುವಂತೆ ನಮ್ಮನ್ನು ಪ್ರೇರೇಪಿಸಿ, ದೇವರ ವಾಕ್ಯವನ್ನು ಆಲಿಸಿದ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಸರ್ವಶಕ್ತ ದೇವರು, ಪಿತ
ಮತ್ತು ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ರಕ್ಷಿಸಲಿ. ನಿಮ್ಮ ಅಂತರ್ಯದ ಗಾಯಗಳನ್ನು ಗುಣಪಡಿಸಲಿ. ಆಮೇನ್.